ಸುಳ್ಯ ತಾಲೂಕಿನ ಹರಿಹರ ಪಲ್ಲತಡ್ಕ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಭಾರೀ ಶಬ್ದವೊಂದು ಕೇಳಿ ಬಂದಿರುವ ಘಟನೆ ನಡೆದಿದೆ. ಭೂಕಂಪನದ ಮಾದರಿಯಲ್ಲೇ ಈ ಶಬ್ದ ಕೇಳಿ ಬಂದಿದ್ದು ಸುತ್ತಮುತ್ತ ಪರಿಸರದ ಮನೆಗಳಲ್ಲಿ ಕಂಪನವಾಗುವಷ್ಟು ತೀವ್ರತೆ ಇತ್ತು ಎಂದು ತಿಳಿದು ಬಂದಿದೆ. ಇನ್ನು ಈ ಘಟನೆ ಗ್ರಾಮದಲ್ಲಿ ಭೀತಿಯ ಜೊತೆಗೆ ಭಾರೀ ಕುತೂಹಲವನ್ನು ಮೂಡಿಸಿದ್ದು ಮುಖ್ಯಪೇಟೆಯಲ್ಲಿ ಗ್ರಾಮದ ಜನರೆಲ್ಲರೂ ಸೇರಿ ಶಬ್ದದ ಮೂಲ ಹುಡುಕುವ ಪ್ರಯತ್ನವನ್ನು ನಡೆಸಿದ್ದಾರೆ. ಸುಮಾರು 10 ಗಂಟೆಗೆ ಅಂಗಳದಲ್ಲಿ ನನ್ನ ಮನೆ ಅಂಗಳದಲ್ಲಿ ನಾನಿದ್ದೆ. ನಿಗೂಢವಾದ ಒಂದು ಶಬ್ದ ಕೇಳಿತು. ನನ್ನ ಜೀವಮಾನದಲ್ಲಿ ಅಂಥ ಶಬ್ದವನ್ನು ನಾನು ಕೇಳಲಿಲ್ಲ. ಮತ್ತು ಎಲ್ಲ ಸ್ವಲ್ಪ ಅಲುಗಾಡಿದ ಇದಾಯಿತು, ನನ್ನ ಮನಸ್ಸಿಗೆ ಆಯಿತು. 10 ಗಂಟೆ ಅಂದಾಜಿಗೆ ನಾನು ಮನೆಯಲ್ಲಿ TV ನೋಡ್ತಾ ಕೂತ್ಕೊಂಡಿರುವಂಥ ಸಂದರ್ಭದಲ್ಲಿ ಏನೋ ಒಂದು ಗಾಳಿಯ ಭೀಕರತೆಯ ಒಂದು ಶಬ್ದ ಬಂದ ಮೇಲೆ ಭಾರಿ ಒಂದು ಸಣ್ಣ ಶಬ್ದ ಬಂದು ಮತ್ತು ದೊಡ್ಡದಾದ ಭೂಮಿ ನಡುಗುವಂಥ ಒಂದು ಶಬ್ದ ಬಂದಿದೆ. ಅದು ಯಾವ ರೀತಿ ಬಂದಿದೆ ಅಂತ ಹೇಳುವಂಥ ನಮಗೆ ಗೊತ್ತಿಲ್ಲ. ಆದರೆ ಕೆಲವರೆಲ್ಲ ಫೋನ್ ಮಾಡಿ ಕೇಳುವಾಗ ಎಲ್ಲಿ ನಮ್ಮಲ್ಲಿ ಆಗಿದೆ ಅಂತ ಹೇಳಿದರು. ಆದರೆ ಆ ಗಾಳಿ ಬಂದು ಶಬ್ದ ಬಂದ ಕಾರಣ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಒಂದು ಹೆದರಿಕೆ ಆಗುವಂಥ ಸಂದರ್ಭ ಕೂಡಿ ಬಂತು. ಹಾಗೆ ನಮ್ಮ ಮಕ್ಕಳು ಕೂಡ ಎಲ್ಲ ಹೇಳಿದರು, ಏನೋ ಭಾರಿ ಸೌಂಡ್ ಬಂತು ಅಂತ, ಉಲ್ಕಾಪಾತ ಏನಾಯಿತು ಅಂತ. ಅಂದರೆ ನಾವು ನೋಡಿದ ನನ್ನ ಜೀವಮಾನ ಅಂದರೆ ಫಸ್ಟ್ ಅನುಭವ ಇದು ನಮ್ಮ ಹರಿಹರದಲ್ಲಿ ಆಯಿತು.